ಮಂಗಳೂರಿನ ಕ್ರೀಡಾ ಪ್ರೇಮಿಗಳಿಗೆ ಇಲ್ಲೊಂದು ಸಿಹಿ ಸುದ್ದಿ. ಒಲಿಂಪಿಕ್ ಸ್ಪೋರ್ಟ್ಸ್ ಮಂಗಳೂರಿನ ಫೋರಂ ಪಿಜ್ಜಾ ಮಾಲ್ನಲ್ಲಿ ತನ್ನ ನೂತನ ಶಾಖೆಯನ್ನ ಶುಭಾರಂಭಗೊಳಿಸಿದೆ. ಹೌದು, ಈಗಾಗಲೇ ಕ್ರೀಡಾ ಪ್ರೇಮಿಗಳಿಗೆ ತನ್ನ ನಗುಮುಗದ ಸೇವೆಯನ್ನು ನೀಡುತ್ತಾ ಬಂದಿರುವ ಒಲಿಂಪಿಕ್ ಸ್ಪೋರ್ಟ್ಸ್ನ ನೂತನ ಮಳಿಗೆಯು ಇಂದು ನಗರದ ಫೋರಂ ಪಿಜ್ಜಾ ಮಾಲ್ ಗ್ರೌಂಡ್ ಫ್ಲೋರ್ನಲ್ಲಿ ಶುಭಾರಂಭಗೊಂಡಿತು. ಮಿಸ್ಟರ್ ಇಂಡಿಯಾ ಮೆನ್ಸ್ ಫಿಸಿಕ್ 2018-19 ಪ್ರಶಸ್ತಿ ವಿಜೇತ ಮೊಹಮ್ಮದ್ ರಮೀಜ್ ರವರು ರಿಬ್ಬನ್ ಕತ್ತರಿಸುವ ಮೂಲಕ ಒಲಿಂಪಿಕ್ ಸ್ಪೋರ್ಟ್ಸ್ನ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತಮ ಗುಣಮಟ್ಟದ ಫ್ಯಾಬ್ರಿಕ್ಸ್ಗಳು ಇಲ್ಲಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತಿದ್ದು ಮಂಗಳೂರಿನ ಜನತೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದರು. ಎಲ್ಲ ಜನಗಳಿಗೆ ಪ್ರೆಫರ್ ಮಾಡ್ಬೋದು ಇಲ್ಲಿ ಬನ್ನಿ, ಒಂದ್ಸಲ ನೋಡಿ ಫ್ಯಾಬ್ರಿಕ್ ಹೇಗಿದೆ ಅಂತ. ಯಾರು ಕೂಡ ಇದನ್ನು ಮಿಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ನನಗೆ ಪರ್ಸ್ನಲ್ ಆಗಿ ಕೂಡ ತುಂಬಾ ಲೈಕ್ ಆಯಿತು ಈ ಡ್ರೆಸ್. ಆ್ಯಂಡ್ ನಾವು ಕೂಡ ಬೇರೆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನೋಡ್ತೀವಿ, ಅಲ್ಲಿ ಕೂಡ ನಾವು ಸ್ಪೋರ್ಟ್ಸ್ ಶಾಪ್ ನೋಡಿದಾಗ ಹೋಗಿ ನೋಡ್ತೀವಿ ಹೇಗಿರುತ್ತೆ ಡ್ರೆಸ್ ಅಂತ. ಸೊ ನಂಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಸಮೀರ್ ಭಾಯ್. ಒಲಿಂಪಿಕ್ ಸ್ಪೋರ್ಟ್ಸ್ನ ಮಾಲಕ ಸಮೀರ್ ಅವರು ಮಾತನಾಡಿ, ಕ್ರೀಡಾಪಟುಗಳಿಗೆ ಕಡಿಮೆ ಬೆಲೆಯಲ್ಲಿ ಉನ್ನತ ಮಟ್ಟದ ಫ್ಯಾಬ್ರಿಕ್ಸ್ಗಳು ದೊರೆಯಬೇಕು ಎಂಬ ಉದ್ದೇಶದೊಂದಿಗೆ ನಾವು ಈ ಮಳಿಗೆಯನ್ನು ಪ್ರಾರಂಭಿಸಿದ್ದೇವೆ. ಎಲ್ಲ ವರ್ಗದವರಿಗೂ ಕೈಗೆಟಕುವ ದರದಲ್ಲಿ ಕ್ರೀಡಾ ಸಾಮಗ್ರಿಗಳು ಇಲ್ಲಿ ಲಭ್ಯವಿರುತ್ತದೆ ಎಂದರು. ಮೈನ್ ಡೀಸಲ್ ಏನಂದರೆ ಒಳ್ಳೆ ಫ್ಯಾಬ್ರಿಕ್ಸ್ ಏನಿದೆ. ಸೊ ನಾವು ಪರ್ಚೇಸ್ ಮಾಡಬೇಕಂದ್ರೆ ನಾವು ಬ್ರ್ಯಾಂಡೆಡ್ ಶೋರೂಮ್ಸ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗಂತ ಡೆಫಿನೆಟ್ಲಿ ಎಫರ್ಟ್ ಮಾಡೋಕ್ಕಾಗಲ್ಲ. ಸೊ ಬಟ್ ಸ್ಪೋರ್ಟ್ಸ್ ಪರ್ಸನ್ ತುಂಬ ಜನ ಇದ್ದಾರೆ, ಅವರಿಗೆ ಡೆಫಿನೆಟ್ಲಿ ಒಂದು ಯೂಸ್ಫುಲ್ ಆಗಬೇಕು ಅನ್ನೋ ಒಂದು ಎಜುಕೇಷನ್ ಇಟ್ಕೊಂಡು ನಾವೊಂದು ಯೂನಿಟನ್ನು ಸ್ಟಾರ್ಟ್ ಮಾಡಿದ್ವಿ, ಸ್ಪೆಷಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್. ಸೊ ಬನ್ನಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ. ಸರ್ ಇನ್ನೊಂದು ಫ್ಯಾಬ್ರಿಕನ್ನು ಈಗಾಗಲೇ ಮಂಗಳೂರು ಮಾತ್ರವಲ್ಲದೆ ಉಡುಪಿ, ಕುಂದಾಪುರಗಳಲ್ಲಿ ಶಾಖೆಯನ್ನು ಹೊಂದಿರುವ ಒಲಿಂಪಿಕ್ ಸ್ಪೋರ್ಟ್ಸ್ನಲ್ಲಿ ಕ್ರೀಡೆಗೆ ಬೇಕಾದ ಕ್ರೀಡಾ ಸಾಮಗ್ರಿಗಳು, ಸಲಕರಣೆಗಳು, ಜರ್ಸಿ, ಯೂನಿಫಾರ್ಮ್ಗಳು ಹಾಗೂ ಇನ್ನಿತರ ಕ್ರೀಡಾ ಪರಿಕರಗಳು ಇಲ್ಲಿ ಲಭ್ಯವಿರುತ್ತದೆ. ಆದಿತ್ಯ ರಾವ್ ದೊಂಡೋಲೆ, V4 ನ್ಯೂಸ್ 24/7 ಮಂಗಳೂರು.